ಯಾ ನೋಡಿ, ನೀವು ನೋಡಿರ್ತೀರಿ ತುಂಬ ವೀಡಿಯೋಸಲ್ಲಿ ಆಲ್ರೆಡಿ ಅವರು ಇದ್ದಾರೆ ಯೂಟ್ಯೂಬಲ್ಲೆಲ್ಲ. ಸೊ ವಿಶಿಂಗ್ ದೆಮ್ ಅ ಗುಡ್ ಲಕ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕವರಿಂಗ್ ಅಸ್. ಆಲ್ ದಿ ವೆರಿ ಬೆಸ್ಟ್ ಯುವರ್ ಚಾನೆಲ್. ಥ್ಯಾಂಕ್ ಯು. We are heated boards. We keep you surfing. Awesome. Thank you. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ಇವತ್ತು ನಾವು ಬಂದಿದ್ದೇವೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗಿಗೆ. ಸಸಿಹಿತ್ಲುನಲ್ಲಿ ನಡೀತಾ ಇದೆ. ಸಖತ್ ಈವೆಂಟ್ ಇದೆ ಇವತ್ತು. ಫುಲ್ ಡೇ ಇದೆ, 3 ದಿನ ನಡೀಲಿಕ್ಕಿದೆ ಈವೆಂಟ್. ತುಂಬಾ ಜನ ಬಂದಿದ್ದಾರೆ. ಇಂಡಿಯಾದಿಂದ ಬೆಸ್ಟ್ ಆ್ಯತ್ಲೀಟ್ಸ್ ಬಂದಿದ್ದಾರೆ. ಸೊ ಅವರ ಎಲ್ಲ ಒಂದು ಸ್ಕಿಲ್ಸ್ ಇವತ್ತಿಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸಖತ್ತಾಗಿ ಲಾಗ್ ಶೂಟ್ ಮಾಡಿ ಹಾಕ್ತೇವೆ. ನನ್ನ ಜೊತೆ ಧನುಷ್ ಬಾಯಿ ಕೂಡ ಬಂದಿದ್ದಾರೆ. ಹೆಲೋ ಗೈಸ್, ಎಲ್ಲರೂ ಮ್ಯಾಕ್ಸ್ ಆಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್. ವಿಡಿಯೋ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ ಅಷ್ಟೇ. ಸೊ ನಮ್ಮ ಮಂಗಳೂರಿನ ಆ್ಯತ್ಲೀಟ್ ಬರ್ತಾ ಇದ್ದಾರೆ, ಸರ್ಫರ್ ಸೆಲ್ವಾ ಅಂತ ಹೇಳಿಬಿಟ್ಟು. ಪರಿಚಯ ಇದೆ ಮೊದಲಿಂದಲೇ, ಒಳ್ಳೆ ಸರ್ಫ್ ಮಾಡಿ ಬಂದಿದ್ದಾರೆ. ನಮಸ್ತೆ. ಹಾಂ, ಗೊತ್ತು. ಸಖತ್ ಅಂದರೆ ಅವ್ರು ಗೆದ್ದು ಬರ್ತಿದ್ದಾರೆ. 3 ಜನರ ಈವೆಂಟ್ ಇತ್ತು ಆ್ಯಕ್ಚುಲಿ. ಅವರು ಅದರಲ್ಲಿ ಫಸ್ಟ್ ಬಂದಿದ್ದಾರೆ, ನೆಕ್ಸ್ಟ್ ರೌಂಡ್ಗೆ ತೇರ್ಗಡೆ ಆಗಿದ್ದಾರೆ. ಸೂಪರ್ ಸ್ಟಾರ್ಟ್. ನಮ್ಮ ಮಂಗಳೂರಿನ ಟ್ರೈನರ್ ಇದ್ದಾರೆ. ಟ್ರೈನರ್ ಅಲ್ಲ, ಯಾವ ಸರ್ಫ್ ಕ್ಲಬ್? ಆಕ್ವಾಟಿಕ್ ಇಂಡಿಗಾ ಸರ್ಫ್ನ ಟ್ರೈನರ್ ಆಗಿದ್ದಾರೆ. ಸೊ ನಿಮಗೆ ಬಂದರೆ ಮಂಗಳೂರಲ್ಲೆಲ್ಲ ಈ ಥರ ಸರ್ಫಿಂಗ್ ಜಾಯ್ನ್ ಆಗಲಿಕ್ಕಿದ್ರೆ ನಮ್ಮ ಬೆಸ್ಟ್ ಕೋಚ್ ನಮ್ಮ ಮುಂದೆನೇ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲೂ ಸಿಗ್ತಾರೆ, ಜಯರಾಜ್ ಕರ್ಕೇರ. ಇವತ್ತು ಜಡ್ಜಾ ಪಾಯಿಂಟ್ಸ್ ಆಗ್ತಾ ಇದ್ದಾರೆ. ಸೊ ಇವತ್ತು ನೋಡಿ ಅವರನ್ನೇ ಮತ್ತೆ ಕರೀತಾ ಇದ್ದಾರೆ. ಹಾಂ, ಬಾಯ್. ಕೌಶಿಕ್ ಅವರು ಜಾಯ್ನ್ ಆಗಿದ್ದಾರೆ. ಸ್ಟ್ರೈಟ್ ಅವೇ ಡ್ಯೂಟಿಯಿಂದ ಬಂದಿದ್ದಾರೆ. ಅಂದರೆ ಸರ್ಫಿಂಗ್ ನೋಡ್ಲಿಕ್ಕೆ ಒಂದಷ್ಟು ಕ್ರೇಜ್ ಇದೆ. ಧನುಷ್ ಬಾಯ್ ನೋಡಿ ಫಸ್ಟ್ ಟೈಮ್ ಬಂದಿದ್ದಾರೆ, ರಜೆ ಹಾಕಿ. ಡ್ಯಾನ್ಸ್ ಆಡ್ರಿಂಗ್ಲಾ? ಡ್ಯಾನ್ಸ್ ಸೂಪರ್ ಬ್ರೋ. ಸೊ ಇವರೆಲ್ಲ ನೋಡ್ತಿರೋದು ಇವರು ತಮಿಳ್ನಾಡಿನ ಟೀಮ್. ಇವರು ಇವರ ಸರ್ಫರಲ್ಲಿ ಸರ್ಫ್ ಮಾಡ್ತಿದ್ದಾರೆ ಈಗ. ಸೊ ಚಿಯರ್ ಮಾಡ್ತಾ ಇದ್ದಾರೆ, ತುಂಬ ಲೀಡಲ್ಲಿದ್ದಾರೆ. ನೋಡಿ ಟೀಮ್ ಭರ್ಜರಿ ಕೊಡ್ತಾ ಇದ್ದಾರೆ, ಲೀಡಲ್ಲಿದ್ದಾರೆ. ವಿನ್ ಆಗ್ಬೋರಿಂಗ್ಲಾ ಮೂವಲ್ದೆನ್ನಾಚಿ ಕೊಯ್ಚಾ? ನೋ ಟೆನ್ಷನ್ ಬ್ರೋ. ನೋಡಿ ತುಂಬ ಚಿಯರಲ್ಲಿದ್ದಾರೆ. ಮೇಲ್ಗಡೆ ಡ್ರೋನಿಂದ ಫುಟೇಜ್ ಬರ್ತಾ ಇದೆ. ಅಂದರೆ ಇವರ ಟೀಮ್ ಮೆಂಬರ್ ಒಬ್ಬರು ವಿನ್ ಆಗಿದ್ದಾರೆ ಅದಕ್ಕೆ. ಸೊ ಇವರ ಹೆಸರು ಸಿಂಚನಗೌಡ ಅಂತೇಳಿ, ಮಂಗಳೂರಿನ ಒಂದು ಫೇಮಸ್ ಸರ್ಫಿಂಗ್ ಅಥ್ಲೀಟ್. ಇವರು ಫೈನಲ್ಸಿಗೆ ರೀಚ್ ಆಗಿದ್ದಾರೆ. ಸೊ ನಿಮ್ಮ ಪ್ರೀವಿಯಸ್ ರೌಂಡ್ಸ್ ಹೇಗಿತ್ತು? ಹೌದು, ಆ್ಯಕ್ಚುಲಾಗಿ ಸರ್ಫಿಂಗಿಗೆ ನಮ್ಮ ಟ್ಯಾಲೆಂಟ್ ಜೊತೆಗೆ ಸ್ವಲ್ಪ ವೇವ್ಸ್ ಬೇಕು, ಲಕ್ ಸ್ವಲ್ಪ ಫ್ಯಾಕ್ಟರ್ ಆಗ್ತದಲ್ಲ. ಬಟ್ ಸ್ಟಿಲ್ ನೀವು ಕಾಂಪೀಟ್ ಮಾಡಿದ್ದು ಯಾರ ಜೊತೆ? ನಾನು ಫಸ್ಟ್ ಹೀಟ್ಸ್ ಅಲ್ಲಿ ಅಂದ್ರೆ ಶುಗರ್ ಶಾಂತಿ ಬನಾಸ್ತೆ ಅವರು. ಓಕೆ, ಯಾವ ಸ್ಟೇಟ್ ಅವರು? ಅವರು ಗೋವಾ ಸ್ಟೇಟ್. ಗೋವಾದಿಂದ ಮತ್ತೆ ಜನನಿ ಅಂತ ಹೇಳಿ ಚೆನ್ನೈಯಿಂದ ಇತ್ತು. ಜನನಿ ಅಂತ ಚೆನ್ನೈಯಿಂದ. ಓಕೆ, ಅವ್ರ ಜೊತೆ ಕಾಂಪೀಟ್ ಮಾಡಿ ನೀವೀಗ ಫೈನಲಿಗೆ ರೀಚ್ ಆಗಿದ್ದೀರಾ. ಸೊ ಸಪೋರ್ಟ್ ಎಲ್ಲ ಒಳ್ಳೆ ಇತ್ತು ಇವತ್ತು. ನಿಮ್ದು ಯಾವುದು? ವೇವ್ಸ್ ಇಲ್ಲ ಅಲ್ಲ. ನಿಮ್ಮ ಕ್ಲಬ್ ಯಾವುದು ಆ್ಯಕ್ಚುಲಿ? ಮ್ಯಾಂಗ್ಳೂರು ಸರ್ಫ್ ಕ್ಲಬ್ ಇದೆ ಪಣಂಬೂರು, ತಣ್ಣೀರು ಬಾವಿದು. ಓಕೆ, ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡೋದು ಯಾವಾಗಲೂ. ಸೊ ನಿಮಗೆ ಫ್ಯಾಮಿಲಿಯಿಂದ ಸಪೋರ್ಟ್ ಹೇಗಿದೆ ಇದಕ್ಕೆ? ಫ್ಯಾಮಿಲಿ ಸಪೋರ್ಟ್ ನಮ್ಮ ಡೈಲಿ ಎಲ್ಲ ಕಾಂಪಿಟೇಷನ್ಸ್ಗೆ ಬರ್ತಾರೆ, ಡೈಲಿ ಪ್ರಾಕ್ಟೀಸ್ ಮಾಡುವಾಗ ಸಿಗ್ತಾರೆ. ಸೊ ಇವರ ವಿಷಯ ಅಂತ ಹೇಳಿದರೆ ಇವರು ಹೇಳಿದ್ರು ಇವರಿಗೆ ಅಮ್ಮನ ಸಪೋರ್ಟ್ ಜಾಸ್ತಿ. ಅಂದರೆ ಫ್ಯಾಮಿಲಿಯಲ್ಲಿ ನಿಮಗೆ ಸಪೋರ್ಟ್ ಮಾಡಿದರೆ ಇಂಥ ಈವೆಂಟಿಗೆ ಫೀಮೇಲ್ ಆ್ಯತ್ಲೀಟ್ಸ್ ನಮ್ಮ ಇಂಡಿಯಾದಲ್ಲಿ ಬೆಳಿಬೋದು. ಇವರೇ ತೋರಿಸ್ತಿದ್ದಾರೆ ಫೈನಲಿಗೆ ರೀಚ್ ಆಗೋದು ಈಸಿ ಅಂತ ಅಲ್ವೇ ಅಲ್ಲ. ಅಂದರೆ ಅಷ್ಟು ವೇವ್ಸ್ ಜೊತೆ ಸೆಣಸಾಡಿ ಪಾಯಿಂಟ್ಸ್ ತೆಗೆದು ಬೇರೆ ಬೇರೆ ಸ್ಟೇಟ್ ಅವ್ರ ಜೊತೆ ಕಾಂಪೀಟ್ ಮಾಡಿ ವಿನ್ ಆಗೋದು ಅಷ್ಟು ಸಾಧಾರಣ ವಿಷಯ ಅಲ್ಲ. ಸೊ ಇವರಿಗೆ ನಾವು ಕಂಗ್ರಾಟ್ಸ್ ಹೇಳ್ತಾ ಇದ್ದೇವೆ. ನಾಳೆ ಒಂದು ಕಪ್ ಬರಲಿ ಮಂಗಳೂರಿಗೆ. ಥ್ಯಾಂಕ್ ಯು. ಸೊ ನಮ್ಮ ಈವೆಂಟ್ ಮಿಡ್ಲಲ್ಲಿ ನಾವು ಸ್ವಲ್ಪ ಏನಾದರೂ ತಿನ್ನುವಂತ ಬಂದಿದ್ದೇವೆ. ಮಂಗಳೂರು ಈ ಒಂದು ವೆದರಲ್ಲಿ ನಿಮಗೆ ತುಂಬ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇರಲಿಕ್ಕಾಗಲ್ಲ, ತುಂಬಾ ಹೀಟ್ ಇದೆ ಈಗ. ಸೊ ನಾವಿಲ್ಲಿ ಲಾಯ್ಡ್ಸ್ ಟ್ರಕ್ಕಿಗೆ ಬಂದಿದ್ದೇವೆ.
ಸೊ ಇಲ್ಲಿ ಇವರು ಏನೆಲ್ಲ ಐಟಮ್ ಅವೈಲೇಬಲ್ ಇಲ್ಲಿ ಇದೆ ಅಂತ ಹೇಳ್ತಾರೆ. Hi everybody, so you're here at Lloyd's Truck here. Today we are parked at Sasihithlu beach and the fantastic event is happening, that is the Indian Open Surfing. So what we serve is keema pav, keema paratha, chicken and veg momos. We have variety fried and steamed as well. And then today we have chicken sukka as well, because we have a lot of different people from different parts of the India come today, so they want to try out the Mangalorean delicacies. So we have chicken sukka and omelets, that's all, and some quenches that we have for this heaty weather. Thank you. ಸೊ ಇವರ ಫುಡ್ ಐಟಮ್ ಎಲ್ಲ ಆಲ್ರೆಡಿ ಇಲ್ಲಿ ಫೇಮಸ್ ಇದೆ. ಲಾಸ್ಟ್ ಟೈಮ್ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅಲ್ಲೂ ಇವರು ಇದ್ದರು, ನಾವು ಅಲ್ಲೂ ಒಂದು ವೀಡಿಯೋ ಮಾಡಿದ್ವಿ. ಒಂದು ಒಳ್ಳೆ ರೀಚ್ ಸಹ ಸಿಕ್ಕಿದೆ, ಅರೌಂಡ್ 1 lakh ಪ್ಲಸ್ ವ್ಯೂವರ್ಸ್ ನೋಡಿದರು ವೀಡಿಯೋ. ಸೊ ಅದಕ್ಕೆ ನಾವು ಮತ್ತೆ ಇಲ್ಲಿ ಬಂದಿದ್ದೇವೆ. ನಮ್ಮ ಇಂಡಿಯನ್ ಓಪನ್ ಆಫ್ ಸರ್ಫಿಂಗಿಗೆ ಇವರು ಬೀನ್ ಇನ್ವೈಟೆಡ್, ರೈಟ್? Yeah, we are a part of it as a food partner for the event. ಓಕೆ ಈ ಈವೆಂಟಿಗೆ ಫುಡ್ ಪಾರ್ಟ್ನರ್ ಆಗಿ ಬಂದಿದ್ದಾರೆ, ತುಂಬ ಒಳ್ಳೆಯ ವಿಷಯ. ಮ್ಯಾಮ್ ಯು ನೇಮ್? ಹೆರಾ ಪಿಂಟೋ. ನೀವು ನೋಡಿರ್ತೀರಿ ತುಂಬ ವೀಡಿಯೋಸಲ್ಲಿ ಆಲ್ರೆಡಿ ಅವರು ಇದ್ದಾರೆ ಯೂಟ್ಯೂಬಲ್ಲೆಲ್ಲ. ಸೊ ವಿಶಿಂಗ್ ದೆಮ್ ಅ ಗುಡ್ ಲಕ್ ಆ್ಯಂಡ್ Thank you so much for covering us. All the very best to your channel. ಥ್ಯಾಂಕ್ ಯು. ಒಂದು ಹೆಂಗೆ ಕೊರಲಿ ರೈನ್ ತಿನ್ನಲಿ. ನಾವು ನೀರು ದೋಸೆ ಮತ್ತು ಸುಕ್ಕವನ್ನು ಆರ್ಡರ್ ಮಾಡಿದ್ದೇವೆ. ನಮ್ಮದೊಂದು ಮಂಗಳೂರಿದ್ದು ಕ್ಲಾಸಿಕಲ್ ಡಿಶ್ ಅಲ್ಲ. ಈ ಸೆಕೆಗೆ ಬೇಕೇ ರೀ, ಸುಮ್ಮನೆ ನಿಲ್ಲಕ್ಕಾಗಲ್ಲ. ಆಗಾಗ ಸ್ವಲ್ಪ ತಿಂತ ವೀಡಿಯೋ ಮಾಡಿದ್ದು ಒಂದು ಕ್ರೇಜ್ ಇರ್ತದೆ, ನಮಗೊಂದು ಎನರ್ಜಿ ಇರ್ತದೆ. ನೆಕ್ಸ್ಟ್ ಇದನ್ನು ತಿಂದು ನೆಕ್ಸ್ಟ್ ವೀಡಿಯೋನ ನಾವು ಕಂಟಿನ್ಯೂ ಮಾಡ್ತೇವೆ. ಸೊ ಈಗ ನಮ್ಮ ಮಂಗಳೂರಿನ ಸರ್ಫರ್ ಅಥ್ಲೀಟ್ ಸರ್ಫರ್ ಸೆಲ್ವ ಅಂತ ಹೇಳಿಬಿಟ್ಟು ರೌಂಡ್ ಕ್ವಾಲಿಫೈ ಆಯಿತಾ? ಕ್ವಾರ್ಟರ್ ಫೈನಲ್ಗೆ ಇವರು ಕ್ವಾರ್ಟರ್ ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನೇನು ಅದರ ವೀಡಿಯೋನ ನಾವು ಶೂಟ್ ಮಾಡಿ ಹಾಕ್ತೇವೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಇವತ್ತಿನ ಈವೆಂಟ್ ಬಗ್ಗೆ ಕೇಳುವ. ಮಂಗಳೂರಲ್ಲಿ ಒಂದು ಸ್ವಲ್ಪ ಹೆಸರು ಹೋದಂಥ ವ್ಯಕ್ತಿ ಸರ್ಫರ್ ಸೆಲ್ವ ಅಂತೇಳಿ, ಸರ್ಫಿಂಗಿಗೆ ತುಂಬ ಫೇಮಸ್ ಇದ್ದಾರೆ. ಗೋಕರ್ಣಾಥ ಶಾಲೆ ಐತೆ, ಶ್ರೀ ಗೋಕರ್ಣಾಥ ಶಾಲೆಯಲ್ಲಿ ಕಲಿತಿರೋರು. ಸೊ ಅವರ ಹತ್ರ ನಾವು ಇವತ್ತಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದೆರಡು ಮಾತು ಕೇಳುವ. ಸೊ ಇವತ್ತಿನ ಸರ್ಫಿಂಗ್ ನಿಮಗೆ ಆದ ಅನುಭವ? ಇವತ್ತು ವೇವ್ಸ್ ಎಲ್ಲ ಸೂಪರ್ ಆಗಿದೆ, ಲೈಕ್ ವಿಂಡ್ ಪಿಕ್ ಆಗಲಿಲ್ಲ, ವೇವ್ಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಮತ್ತು ಐ ಥಿಂಕ್ ಇವತ್ತಿದ್ದು ವೇವ್ ಚೂರು ಚಿಕ್ಕದಿದೆ ಕಂಪೇರ್ ಎಸ್ಟರ್ಡೇ ಮಾಡಿದ್ದು, ನಿನ್ನೆ ಕಂಪೇರ್ ಮಾಡಿದ್ದು. ನಿನ್ನೆಗಿಂತ ಸ್ವಲ್ಪ ಸಣ್ಣ ವೇವ್ಸ್ ಇವತ್ತು. ಓಕೆ ಓಕೆ ಉಂಟು, ಕಾಂಪಿಟೇಷನ್ ಮಾಡೋಷ್ಟು ಉಂಟು. ಬಟ್ ಹೀಟ್ಸ್ ಎಲ್ಲ ಒಳ್ಳೆ ಹೋಗ್ತಿದೆ. ನೆಕ್ಸ್ಟ್ ರೌಂಡ್ ಚೂರು ಟಫ್ ಇದೆ. ಓಕೆ, ನಾನು ಸೆಮಿಫೈನಲ್ ಸಿಗ್ತೇನೆ. ಸೆಮಿಫೈನಲಲ್ಲಿ. ಸೊ ನಿಮ್ಮ ಒಪೋನೆಂಟ್ಸ್ ಯಾರಿದ್ರು ನಿಮ್ಮ ಲೀಗಲ್ಲಿ ಗ್ರೂಪ್ ರೌಂಡ್ಸಲ್ಲಿ? ರೂಬನ್ ಅಂತೇಳಿ, ಮತ್ತು ತಮಿಳ್ನಾಡು ಅವ್ರು ಕೇರಳ? ತಮಿಳ್ನಾಡು ಅವರು. ಮತ್ತು ಮಣಿಗಂಡನೈ ಅವರು ತಮಿಳ್ನಾಡು. ಅವರನ್ನು ಬೀಟ್ ಮಾಡಿ ಈಗ ಸೆಮಿಗೆ ರೀಚ್. ತಮಿಳ್ನಾಡು, ನಾವು ಕರ್ನಾಟಕ. ಓಕೆ ಓಕೆ. ನಿಮ್ಮನ್ನು ಬಿಟ್ಟರೆ ಬಾಕಿ ಮ್ಯಾಂಗ್ಳೂರಿಂದ ಯಾರು ಕ್ವಾಲಿಫೈ ಆಗಿದ್ದಾರೆ ಸೆಮಿಸ್ಗೆ? ನನ್ನ ಬ್ರದರ್ ಸುಬ್ರಹ್ಮಣ್ಯಂ ಅಂತೇಳಿ. ಸುಬ್ರಹ್ಮಣ್ಯಂ ಅಂತೆಲ್ಲ ನೋಡಿದೆ. ಆಗ ಬೇರೆ ಅವರು ಇಬ್ಬರೇ. ಓಕೆ. ನಿಮ್ಮ ಹೀಟಿಂದ? ನಮ್ಮ ಹೀಟಿಂದಲ್ಲ, ನಮ್ಮ ಇಲ್ಲಿ ಓಪನ್ ಕ್ಯಾಟಗರಿಯಿಂದ. ನಿಮ್ಮ ಓಪನ್ ಕ್ಯಾಟಗರಿಯಿಂದ. ಸೊ ನಿಮಗೆ ಸಪೋರ್ಟ್ ಹೇಗಿತ್ತು ಇವತ್ತು ಮಂಗಳೂರಲ್ಲಿ? ಸಪೋರ್ಟ್ ಮಂತ್ರ ಸ್ಕೂಲ್ ನಾನು ಈಗ ಕಲಿತಿದ್ದೇನೆ. ಓಕೆ, ಮಂತ್ರ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ. ಕ್ರೌಡ್ ಸಪೋರ್ಟ್ ಹೇಗಿದೆ ಅಂತ? ಕ್ರೌಡ್ ಫುಲ್ ಚೇರ್ ಅಪ್ ಮಾಡ್ತಾರೆ. ಲೈಕ್ ನೋಡಿದೆ ಆಗ ತುಂಬ ಜನ ಅಲ್ಲಿ ಗೊಬ್ಬೆ ಹೊಡಿತಾ ಇದ್ರು, ನಿಮ್ಮ ಹೆಸರನ್ನೆಲ್ಲ ಚಿಯರ್ ಮಾಡ್ತಾ ಇದ್ರು. ರೆಸ್ಪಾನ್ಸ್ ಸೂಪರ್ ಇದೆ. ಸೊ ಸೆಮಿಗೆ ರೀಚ್ ಆಗಿದ್ದೀರಾ. ನಮ್ಮ ಕಡೆಯಿಂದ ಒಂದು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಮಂಗಳೂರಿಗೆ ಕಪ್ ಬರಲಿ. ಓಕೆ. ನೋಡಿ ನಮ್ಮ ಇವತ್ತಿನ ಇಂಡಿಯನ್ ಓಪನ್ ಆಫ್ ಸರ್ಫಿಂಗಿಗೆ ತುಂಬ ಜನ ಆಡಿಯನ್ಸ್ ಬಂದಿದ್ದಾರೆ. ಒಂದು ವೇವ್ ಮಾಡಿ. ಇಲ್ಲೇ ಇರ್ತೀರಲ್ಲ ಇವತ್ತು ಈವೆಂಟಿಗೆ? ಅಲ್ಲ ಹೋಗುದು ಎಕ್ಸಿಟಾ? ಈಗ ಆಗ್ತಾ ಇದೆ ಇವತ್ತು 11:30 ತನಕಿದೆ. ಅಲ್ಲಿದೆ 3 ಮೆಂಬರ್ಸ್, ವೈಟ್, ರೆಡ್ ಆ್ಯಂಡ್ ಯೆಲ್ಲೋ. ಹಾಂ ಹೌದೌದು, ನಮ್ಮ ಮೀಡಿಯಾ ಅಂತ, ಲೋಕಲ್ ಮ್ಯಾಂಗ್ಳೂರ್ ಚಾನಲ್. ಚೆಕ್ ಮಾಡಿ ಯೂಟ್ಯೂಬಲ್ಲಿ ನೋಡಿ. ವ್ಯೂವರ್ಸ್ ಎಲ್ಲ ತುಂಬ ಇದ್ದಾರೆ. ಈ ಥರ ನೀವು ಬಂದರೆ ನಿಮಗೊಂದು ವೀಕೆಂಡಲ್ಲಿ ವೀಕ್ ಮಿಡ್ಲಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಸಭೆ ನೋಡ್ಬೋದು, ತುಂಬಾ ಜನ ಬಂದಿದ್ದಾರೆ ಇವತ್ತು. ಸೊ ಇವತ್ತು ನಡೆಯುತ್ತಿರ್ತಕ್ಕಂತಹ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ನಲ್ಲಿ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಲ್ಲಿನ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದು ವೈಸ್ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ. ಸೊ ರಾಮ್ ಸರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ನಮ್ಗೆ ಈಗ ಇನ್ಫಾರ್ಮೇಷನ್ ಕೊಡಲಿಕ್ಕಿದ್ದಾರೆ ಇವತ್ತಿನ ಈವೆಂಟ್ ಬಗ್ಗೆ. ಹಲೋ. ಏನಂದರೆ ಈಗ ನಮ್ಮ ಇಂಡಿಯನ್ ಓಪನ್ ಆಫ್ ಸರ್ಫಿಂಗು 4th ಎಡಿಷನ್ ನಡೀತಾ ಇರೋದು ಇದು ದಕ್ಷಿಣ ಕನ್ನಡ ಮಂಗಳೂರಲ್ಲಿ. ಇದು 4ನೇ ಎಡಿಷನ್ ಆಗಿದ್ರೂ ಕೂಡ ತುಂಬ ಒಂದು ಇಂಪಾರ್ಟೆನ್ಸ್ ತಂದಿದೆ ಮಂಗಳೂರಿಗೆ. ಯಾಕಂದರೆ ಇಟ್ಸ್ ಬಿಕಮ್ ಎ ಸರ್ಫಿಂಗ್ ಡೆಸ್ಟಿನೇಷನ್ ಇವಾಗ ಸರ್ಫಿಂಗ್ ಇದರಲ್ಲಿ. ಸೊ ನಮ್ಮ ಇಂಡಿಯನ್ ಓಪನ್ ಸರ್ಫಿಂಗ್ ಅಂದರೆ ಇಟ್ಸ್ ಎ ನ್ಯಾಷನಲ್ ಚಾಂಪಿಯನ್ಶಿಪ್, ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸರ್ಫಿಂಗ್ ಸ್ಪರ್ಧೆ. ಇದರಲ್ಲಿ ಆಲ್ಮೋಸ್ಟು ಆಲ್ ಓವರ್ ಇಂಡಿಯಾ, ಅಂದರೆ ನಮ್ಮ ಸೌತ್ ಇಂಡಿಯಾ ಎಲ್ಲ ಸ್ಟೇಟ್ಸಿಂದ ಎಲ್ಲೆಲ್ಲಿ ಸರ್ಫಿಂಗ್ ತುಂಬ ಪ್ರಾಮಿನೆಂಟ್ ಆಗಿದೆ ಅಥವಾ ತುಂಬ ಎಲ್ಲಿ
ಗ್ರೋತ್ ಆಗಿದೆ. ಫಾರ್ ಎಕ್ಸಾಂಪಲ್ ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲಿಂದನೂ ಅಲ್ಲೆಲ್ಲಿಂದನೂ ಇವರು ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಇದರಲ್ಲಿ. ಸೊ ಇಟ್ ಈಸ್ ಅ ನ್ಯಾಷನಲ್ ಇವೆಂಟು. ಮತ್ತು ದ ಟಾಪ್ 60 to 70 ಸರ್ಫರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ನಮ್ಮ ಇವೆಂಟಲ್ಲಿ. ಓಕೆ, ಆಲ್ ಓವರ್ ಇಂಡಿಯಾ ಅಂದರೆ ಮೋಸ್ಟ್ಲಿ ಎಲ್ಲಿ ಸರ್ಫಿಂಗ್ ಮಾಡ್ತಾರೋ ಅಲ್ಲಿ ಸೌತ್ ಕೋಸ್ಟಲ್ ಚೆನ್ನೈ, ಕೇರಳ, ಗೋವಾ, ಮಹಾರಾಷ್ಟ್ರ ಇಂಥ ಸ್ಟೇಟ್ಸಿಂದ ಬರ್ತಾರೆ. ಸೊ ಏನಂತಂದರೆ ಇಲ್ಲಿ ಈಗ ನಮ್ಮ ಜಸ್ಟ್ ಈ ಮುಂಗಾರು ಮಳೆ ಬರೋಗಿಂತ ಮುಂಚೆ, ಮಾನ್ಸೂನ್ಸ್ ಬರೋಗಿಂತ ಮುಂಚೆ ಇಟ್ ಈಸ್ ದ ಬೆಸ್ಟ್ ಟೈಮ್ ಟು ಸರ್ಫ್. ಅಂದರೆ ಕಾಂಪಿಟೇಟಿವ್ ಲೆವೆಲಲ್ಲಿ, ಯಾಕಂದರೆ ವೇವ್ಸ್ ದೊಡ್ಡ ಇರುತ್ತೆ, ದೊಡ್ಡ ಇರ್ಬೋದು, ವಿಚ್ ದೇ ಪ್ರಿಫರ್. ಸೊ ಇಟ್ಸ್ ಎ ಗುಡ್ ಟೈಮ್ ಟು ಹೋಸ್ಟ್ ಎ ಕಾಂಟೆಸ್ಟ್. ಸರ್ಫಿಂಗ್ ಕಾಂಪಿಟೇಷನ್ ಹೋಸ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಇವಾಗ. ಮತ್ತು ಇನ್ನೊಂದು ಏನಂದರೆ ಆಸ್ ಮಂತ್ರ ಸರ್ಫ್ ಕ್ಲಬ್ ಒನ್ ಆಫ್ ದ ಓಲ್ಡೆಸ್ಟ್ ಸರ್ಫ್ ಸ್ಕೂಲ್ಸ್ ಇನ್ ದ ಕಂಟ್ರಿ. ಫಸ್ಟ್ ಸ್ಟಾರ್ಟ್ ಆಗಿದೆ ಮಂಗಳೂರಲ್ಲಿ, ಅದು ಮುಲ್ಕಿಯಲ್ಲಿ ಮಂತ್ರ ಸರ್ಫ್ ಕ್ಲಬ್. ಆಕ್ಚುಲಾಗಿ ನಾವು ಕೇಳ್ಪಟ್ವಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸರ್ಫಿಂಗ್ ಸ್ಟಾರ್ಟ್ ಮಾಡಿದ್ದು ಮಂಗಳೂರಿಂದ ಮತ್ತೆ ಮಂತ್ರದಿಂದ, ಮುಲ್ಕಿಯಿಂದ ಶುರುವಾಗಿದ್ದು ಮಂತ್ರ ಸರ್ಫ್ ಕ್ಲಬ್. ಇದನ್ನ ನೋಡಿ ಬೇರೆಯವರೆಲ್ಲ ಅದನ್ನ ಕಾಪಿ ಮಾಡಿ ಅಥವಾ ಬೇರೆಯವರೆಲ್ಲ ಅದನ್ನ ಒಂದು ಇನ್ಸ್ಪಿರೇಷನ್ ತಗೊಂಡು ಬೇರೆ ಅಕ್ರಾಸ್ ಇಂಡಿಯಾ ಬೇರೆ ಸ್ಟೇಟ್ಸ್ ಅಲ್ಲಿ ಬೇರೆ ಒಂದು ಇದರಲ್ಲಿ ಶುರು ಮಾಡಿದ್ರು. ಎಲ್ಲ ಶುರುವಾಗಿದ್ದು ಇಲ್ಲಿಂದ. ಅದು ಎಸ್ಪೆಷಲಿ ಈ ಬೀಚ್ ಇದೆಯಲ್ಲ, ಇಲ್ಲಿಂದ ಆಕ್ಚುಲಿ ಸರ್ಫಿಂಗ್ ಶುರುವಾಗಿದೆ, ಸಸಿಹಿತ್ಲುವಿಂದ. ಅವಾಗ ಸಸಿಹಿತ್ಲು ಅಂತ ಇರಲಿಲ್ಲ, ಅವಾಗ ಯಾವ ರೋಡ್ ಇರಲಿಲ್ಲ, ಮತ್ತೆ ಯಾರು ಜನ ಬರ್ತಾ ಇರಲಿಲ್ಲ, ಯಾರು ಊರೇ ಅಲ್ಲಿ ಸ್ಟಾಪ್ ಆಗಿ ಹೋಗ್ತಾ ಇದ್ವಿ. ನಾವು ಮಾತ್ರ ಅಲ್ಲಿಂದ ಬಂದು ಸರ್ಫಿಂಗ್ ಮಾಡಿ ಹಾಗೆ ಹೋಗ್ತಾ ಇದ್ವಿ ನೀರಲ್ಲಿ. ಸೊ ಈ ತರ ನಿಮ್ಗೆ ಎಷ್ಟು ವರ್ಷ ಹಿಂದೆ? ಇದು 20 ವರ್ಷದ ಹಿಂದೆ, 20 years. ನಾವು ಆಕ್ಚುಲಿ ಬಂದು ಮುಲ್ಕಿಲಿ ಸೆಟ್ಲ್ ಆಗಿ ಸ್ಟಾರ್ಟ್ ಮಾಡಿದಾಗ 2004 ಅಲ್ಲಿ. ಓಕೆ. ಸೊ ಅವಾಗ್ಲಿಂದ ಸರ್ಫಿಂಗ್ ಮಾಡ್ಕೊಂಡು ಬಂದಿದೆ, ಅದು ಬೆಳ್ಕೊಂಡು ಬಂದಿದೆ ಇವಾಗ. ಸೊ ಆಫ್ಟರ್ 20 years ಯು ಕ್ಯಾನ್ ಸಿ ದ ರಿಸಲ್ಟ್. ಲೈಕ್ ಈಗ ಅಕ್ರಾಸ್ ಇಂಡಿಯಾ ಮತ್ತೆ ಇವನ್ ಇಂಟರ್ನ್ಯಾಷನಲ್ ಇಂದ ಬಂದು ಜನ ಸರ್ಫ್ ಮಾಡ್ತಾ ಇದ್ದಾರೆ. ನಾವು ನೋಡಿದ್ವಿ ತುಂಬಾ ಫಾರಿನ್ ಅಥ್ಲೀಟ್ಸ್ ಇದ್ರು, ಹೊರಗಿಂದ ಬಂದವರಿದ್ರು. ತಮಿಳ್ನಾಡು ಮತ್ತೆ ಬೇರೆ ಸಿಟೀಸಿಂದ ತುಂಬಾನೇ ಕಾಂಪಿಟೇಷನ್ ಇದೆ ಇಲ್ಲಿ. ಮಂಗಳೂರು ಕ್ಲಬ್ ಅವರು ಪರವಾಗಿಲ್ಲ, ಒಳ್ಳೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ನಾವು ನೋಡಿದ್ವಿ. ಈಗ ಮ್ಯಾಂಗ್ಳೂರಲ್ಲಿ ಸರ್ಫಿಂಗ್ ಒಂದು ಮಟ್ಟಕ್ಕೆ ಬೆಳೀತಾ ಇದೆ, ಇಂಡಿಯಾದಲ್ಲೂ ಬೆಳೀತಾ ಇದೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್, ಐಡಿಯಾಲಜೀಸ್ ಏನಾದರೂ ಇದೆಯಾ? ನಮ್ದು ಸಿಂಪಲ್, ವೆರಿ ಸಿಂಪಲ್. ಏನಂತಂದ್ರೆ ಈಗ ಆಕ್ಚುಲಿ ಬೆಳೀತಾ ಇದೆ ಅಂತಲ್ಲ, ಇಟ್ಸ್ ಆಕ್ಚುಲಿ ಬೆಳೆದಿದೆ. ಇಟ್ಸ್ ವೆರಿ ನೋನ್. ಮ್ಯಾಂಗ್ಳೂರ್ ಹಸ್ ಬಿಕಮ್ ಎ ಡೆಸ್ಟಿನೇಷನ್ ಫಾರ್ ಸರ್ಫಿಂಗ್. ಈ ಈವೆಂಟಿಗೆ ಗೌರ್ಮೆಂಟಿಂದ ಸಪೋರ್ಟ್ ಎಲ್ಲ ಹೇಗಿದೆ? ಹೌದು, ನಮಗೆ ಆಲ್ಮೋಸ್ಟ್ ಫಸ್ಟ್ ಎಡಿಷನ್ ಇಂದ ಈ ಎಡಿಷನ್ ವರೆಗೂ ಕರ್ನಾಟಕ ಟೂರಿಸಮ್ ಇಸ್ ವೆರಿ ಸಪೋರ್ಟಿವ್. ಯಾಕಂತಂದ್ರೆ ದೇ ಸಿ ದ ಪೊಟೆನ್ಷಿಯಲ್ ಆಲ್ಸೋ. ದೇ ಸಿ ದಟ್ ಹೌ ಸರ್ಫಿಂಗ್ ಕ್ಯಾನ್ ಹೆಲ್ಪ್ ಟೂರಿಸಮ್ ಇನ್ ದಿಸ್ ರೀಜನ್. ಅದಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಳ್ಳೆ ಉತ್ತಮ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ? ಸಿಕ್ಕಿದೆ. ಸೊ ನಮಗೆ ಈಗ ತುಂಬಾ ಮಾಹಿತಿ ಕೊಟ್ಟರು. ಇವರ ಹೆಸರು ರಾಮ್ ಅಂತೇಳಿ, ರಾಮ್ ಮೋಹನ್ ಪರಾಂಜಪೆ ಅಂತ. ಓಕೆ. ಸೊ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಇದೇ ಥರ ಬೆಳೆಯಲಿ ಅಂತ ಹೇಳ್ತಾ ಅವರಿಗೆ ನಾವು ಕಂಗ್ರಾಟ್ಸ್ ಹೇಳ್ತಾ ಇದ್ದೇವೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್. ಥ್ಯಾಂಕ್ ಯು ಫಾರ್ ಯುವರ್ ಚಾನಲ್. ನೀವೇನು ಇಷ್ಟೊತ್ತಿಗೆ ಸರ್ಫಿಂಗ್ ಎಲ್ಲ ನೋಡಿದ್ರಿ, ನಾವೇ ತುಂಬ ಟ್ರೈನಿಂಗ್ ಎಲ್ಲ ತೊಗೊಂಡ್ಬಿಟ್ಟು ಸಖತ್ತಾಗಿ ಮಾಡಬೇಕಾಗ್ತದೆ. ಇಲ್ಲಿ ಒಂದು ಜೆಟ್ ಬೋರ್ಡ್ ಅಂತ ಹೇಳಿ ಒಂದು ಲಾಂಚ್ ಮಾಡಲಿಕ್ಕೆ ಬಂದಿದ್ದಾರೆ, ಹೀಡ್ ಕಂಪನಿಯದ್ದು. ಸೊ ಇದು ಹೇಗಂತ ಹೇಳಿದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಪ್ರೊಸೆಸ್ ಆಗ್ತದೆ. ಏಷ್ಯಾ ಪೆಸಿಫಿಕಲ್ಲಿ ಫಸ್ಟ್ ಟೈಮ್ ಇದನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಅವರಲ್ಲಿ ಹೋಗಿ ಇದರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶ್ರೀಹರಿ. ಇದು ನಮ್ಮ ಕಂಪನಿ ಹೀಡ್. ನಮ್ಮ ಚೀಫ್ ಟೆಕ್ನಾಲಜಿ ಆಫೀಸರ್ ಹರ್ಷ ಕೂಡ ಇಲ್ಲೇ ಇದ್ದಾನೆ. ಸೊ ಇದು ಬಂದು ಹೀಟ್ ಜೆಟ್ ಬೋರ್ಡ್ ಅಂತ. ನಿಮಗೆ ಇದು ಮೋಟರೈಸ್ಡ್ ಸರ್ಫ್ ಬೋರ್ಡ್. ಅಂದರೆ ನಿಮಗೆ ನಾರ್ಮಲ್ ಸರ್ಫಿಂಗ್ ಅಂದರೆ ಸಮುದ್ರದಲ್ಲಿ ನೀವು ಹೆಂಗೆ ಸರ್ಫಿಂಗ್ ಮಾಡ್ತೀರಾ ಅದೇ ಥರ ಇದನ್ನು ನೀವು ಉಪಯೋಗಿಸ್ಕೊಂಡು ಒಂದು ಪೂಲಲ್ಲಿ ಕೂಡ ಮಾಡ್ಬೋದು. ಅಂದರೆ ಒಂದು ಸಮುದ್ರದಲ್ಲಿ ಅಲೆಗಳ ಮುಖಾಂತರ ನೀವು ಸರ್ಫ್ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು. ಆದರೆ ಇವಾಗ ನಾವು ಮಾಡ್ತಿರೋ ಟೆಕ್ನಾಲಜಿ ಏನಿದೆ ಅಂದರೆ ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ವಿತೌಟ್ ಎನಿ ವೇವ್ಸ್ ಅಂದರೆ ಅಲೆಗಳಿಲ್ಲದಿರೋಂಥ ಜಾಗದಲ್ಲಿ ಕೂಡ ಸರ್ಫ್ ಮಾಡೋ ಅವಕಾಶ ಇದೆ. ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಇದು ಬಹಳ ಅವಕಾಶ ಮಾಡಿಕೊಡುತ್ತೆ. ಇಂಡಿಯಾದ ಕಂಪನಿ ಇದು, ಮೈಸೂರಿಂದ ಬಂದಿದ್ದೀವಿ ನಾವು. ಏಷ್ಯಾ ಪೆಸಿಫಿಕಲ್ಲಿ ವಿ ಆರ್ ಫಸ್ಟ್ ಮೂವರ್ಸ್ ಹಿಯರ್ ಆಸ್ ವೆಲ್. ಸೊ ಇದು ನಮಗೆ ಒಂದು ಅಡ್ವಾಂಟೇಜ್ ಆಗಿದೆ. ದಯವಿಟ್ಟು ನಮ್ಮ ಕಂಪನಿ ಪೇಜ್ನ ವಿಸಿಟ್ ಮಾಡಿ. ವಿ ಆರ್ ಆನ್ ಇನ್ಸ್ಟಾಗ್ರಾಮ್ ಹೀಟ್ ಜೆಟ್ ಬೋರ್ಡ್ಸ್ ಅಂತ. ಹಾಗೆ ನಮ್ಮ ವೆಬ್ಸೈಟ್ ಕೂಡ ಡೆವಲಪ್ ಆಗ್ತದೆ. ವಿಲ್ ಬಿ ಔಟ್ ಆಸ್ heatjetboards.com. ಪ್ಲೀಸ್ ಫಾಲೋಸ್ ಆ್ಯಂಡ್ ಪ್ರಮೋಟ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಿ ನಾವು, ನೀವೀಗ ವೀಡಿಯೋ ಆಲ್ರೆಡಿ ನೋಡ್ತಾ ಇದ್ದೀರಾ, ನಿಮಗೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇವೆ, ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇವೆ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ, ಅಲ್ಟಿಮೇಟ್ ಆಗಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅವರಿಗೊಂದು ಕಂಗ್ರಾಟ್ಸ್ ಹೇಳ್ತಾ ನಾವು ಈಗ ಮುಂದುವರಿತಾ ಇದ್ದೇವೆ ಇಲ್ಲಿಂದ. ಥ್ಯಾಂಕ್ ಯು. ರಿಮೆಂಬರ್, ವಿ ಆರ್ ಹೀಟ್ ಜೆಟ್ ಬೋರ್ಡ್ಸ್. ವಿ ಕೀಪ್ ಯು ಸರ್ಫಿಂಗ್. ಆಸಮ್. ಥ್ಯಾಂಕ್ ಯು. ನೀವು ಟೀಮ್ ಮೆಂಬರ್ಸ್ ಅಲ್ಲೆಲ್ಲ? ಎಲ್ಲ ಟೀಮ್ ಮೆಂಬರ್ಸ್. ಓಕೆ. So we have some gift goodies for you all. So pop sockets and keychains. ಓಕೆ. ನೋಡಿ ನಮಗೂ ಒಂದು ಗುಡೀಸ್ ಕೊಟ್ಟಿದ್ದಾರೆ ಇಲ್ಲಿ. ಮೊಬೈಲ್ ಕನೆಕ್ಟರ್ ಅಲ್ಲ? ಮೊಬೈಲ್ ಕನೆಕ್ಟ್. ಓಕೆ.
Hello, bro. You're from media? No? Photography. I'm just passionate about surfing. Okay. You're here to take photos. ಈ ಈವೆಂಟಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೊಳ್ಳೆ ಫೋಟೋಸನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ. ಯು ಫ್ರಮ್ ಕರ್ನಾಟಕ? ಹೈದ್ರಾಬಾದ್. ನೋಡಿ, ಹೈದ್ರಾಬಾದಿಂದ ಬಂದಿದ್ದಾರೆ ಈ ಈವೆಂಟಿಗೆ. ಸೊ ನಮ್ಮೂರಲ್ಲಿ ನೀವೆಲ್ಲ ಈವೆಂಟ್ ನೋಡ್ತಾ ಇದ್ದರೆ ನೆಕ್ಸ್ಟ್ ಟೈಮ್ ಮಂಗಳೂರಲ್ಲಿ ಆಗಬೇಕಾದ್ರೆ ಶೋರ್ ಆಗಿ ಬನ್ನಿ, ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಫುಲ್ಲು ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ನಮಗೇನು ಇವತ್ತು ತುಂಬ ಖುಷಿಯಾಯಿತು. ಧನುಷ್ ಮತ್ತು ಕೌಶಿಕ್ ಬಂದಿದ್ದಾರೆ, ಅವರಿಗೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಅಂದರೆ ಸರ್ಫಿಂಗ್ ಫೆಸ್ಟಿವಲ್ ಎಲ್ಲ ರೆಗ್ಯುಲರ್ ನೋಡಲಿಕ್ಕೆ ಸಿಗಲ್ಲ ನೋಡಿ. ಇಂಡಿಯನ್ ಓಪನ್ ಆಫ್ ಸರ್ಫಿಂಗಿಗೆ ಬಂದು ಅದೊಂದು ವೆಲ್ ಸ್ಪೆಂಟ್ ಡೇ ಅಂತ ಹೇಳ್ಬೋದು. ಸೂಪರ್ ಆಗಿತ್ತು. ಇಲ್ಲಿ ಜನ, ಆ ಒಂದು ಕ್ರೇಜ್, ಆ ವಿನ್ ಆಗುವ ಮೂಮೆಂಟ್ ಸಖತ್ತಾಗಿತ್ತು. ನೀವು ಮಿಸ್ ಮಾಡಿದ್ರಿ. ಇಲ್ಲಿದ್ದು ಫುಡ್ ಸಹ ಆಗಿರ್ಬೋದು, ಒಂದು 2-3 ಹೋಟೆಲೆಲ್ಲ ಇದೆ. ಚಿಕನ್ ಸುಕ್ಕ ವಿತ್ ನೀರು ದೋಸೆ ಸಖತ್ತಾಗಿತ್ತು. ಈವೆಂಟ್ ಹೇಳಲಿಕ್ಕಿಲ್ಲ ಆಯಿತು, ಸತ್ಯ ಹೇಳ್ತೇನೆ, ನೀವು ಮಿಸ್ ಮಾಡಿದ್ರಿ. ಬಟ್ ನೆಕ್ಸ್ಟ್ ಇಯರ್ ಇಂಥ ಈವೆಂಟ್ ಆಗಬೇಕಾದ್ರೆ ನಾವು ಇನ್ಫಾರ್ಮ್ ಮಾಡ್ತೇವೆ ನಮ್ಮ ಯೂಟ್ಯೂಬಲ್ಲಿ. ಸೊ ನಿಮಗೂ ಬರ್ಬೋದು, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಒಂದು ವೀಕೆಂಡ್ ಫ್ಯಾಮಿಲಿ ಜೊತೆ ಕಳೆಯೋದರ ಜೊತೆಗೆ ಇಂಥ ಈವೆಂಟಿಗೆಲ್ಲ ಬಂದರೆ ನಿಮಗೆ ಇನ್ನು ಸಖತ್ ಒಂದು ಮೆಮೊರೇಬಲ್ ಆಗಿರ್ತದೆ. ಮತ್ತು ನೆಕ್ಸ್ಟ್ ವಿಡಿಯೋ ಏನು ಬೇಕು ಕಮೆಂಟ್ ಬಾಕ್ಸಲ್ಲಿ. ಶ್ಯೂರ್. ನೆಕ್ಸ್ಟ್ ನಮ್ಮ ಚಾನಲಿಂದ ನೀವು ಯಾವ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತೀರಂತ ನಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದನ್ನು ಟ್ರೈ ಮಾಡ್ತೇವೆ. ಸೊ signing off from Sasihithlu.